ಏನಿದ್ರು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಇದು ನಮ್ಮ ಡಿ ಬಾಸ್ ಅವರ ಪಾಲಿಸಿ. ದರ್ಶನ್ ಅವರ ಸಿನಿಮಾಗಳಿಗೆ ದರ್ಶನ್ ಅವರ ಅಭಿಮಾನಿಗಳೇ ಇದೀಗ ಮಾಧ್ಯಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೆಟ್ಟದಾಗಿ ಮಾಧ್ಯಮಗಳು ಪ್ರಸಾರ ಮಾಡಿದ್ದವು. ಇದರಿಂದಾಗಿ ದರ್ಶನ್ ಅವರಿಗೆ ಕೋಪ ಬರೋದು ಸಾಮಾನ್ಯ. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ದರ್ಶನ್ ಅವರನ್ನು ಮಾಧ್ಯಮಗಳು ಬ್ಯಾನ್ ಮಾಡಿದ್ಯೋ ಅಥವಾ ಮಾಧ್ಯಮಗಳನ್ನು ದರ್ಶನ್ ಅವರು ಬ್ಯಾನ್ ಮಾಡಿದ್ದಾರಾ ಅನ್ನೋ ಒಂದು ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀವಿ, ಕೇಳಿ. ಮಾಧ್ಯಮಗಳಿಗೆ ಕೆಟ್ಟದಾಗಿ ಬೈದಂತಹ ಆಡಿಯೋ ಒಂದು ರಿವೀಲ್ ಆಗಿತ್ತು. ಇದು ದರ್ಶನ್ ಅವರದ್ದೇ ಅಂತ ಹೇಳಲಾಗಿತ್ತು. ಹೀಗಾಗಿ ದರ್ಶನ್ ಅವರನ್ನ ಮಾಧ್ಯಮಗಳು ಅಘೋಷಿತವಾಗಿ ಬ್ಯಾನ್ ಮಾಡಿದ್ದವು. ಒಂದಿಷ್ಟು ಪತ್ರಿಕೆಗಳು, ಒಂದಿಷ್ಟು ಟಿವಿ ವಾಹಿನಿಗಳು ದರ್ಶನ್ ಅವರ ಯಾವುದೇ ಸುದ್ದಿಗಳನ್ನ ಈ ತನಕ ಬಿತ್ತರ ಮಾಡಿಲ್ಲ. ಮಾಧ್ಯಮಗಳ ಆಕ್ರೋಶ ಒಂದೇ, ದರ್ಶನ್ ಅವರು ಕ್ಷಮೆ ಕೇಳಬೇಕು ಅಂತ. ಆದರೆ ದರ್ಶನ್ ಅವರು ಕ್ಷಮೆ ಕೇಳೋದುಂಟಾ? ಸಾಧ್ಯನೇ ಇಲ್ಲ. ದರ್ಶನ್ ಅವರು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳುವ ಮಾತೇ ಇಲ್ಲ. ಮಾಧ್ಯಮಗಳು ಏನಾದರೂ ಅಸಂಬದ್ಧವಾಗಿ ಪ್ರಶ್ನೆಯನ್ನ ಕೇಳಿದ್ರೆ ನೇರವಾಗಿ ಅಲ್ಲೇ ಬೈತಾರೆ. ಬೇರೆ ಯಾವ ನಟರಂತೆ ದರ್ಶನ್ ಅವರು ಹಿಂದೊಂದು ಮುಂದೊಂದು ಮಾಡಿದಂತಹ ಇತಿಹಾಸವೇ ಇಲ್ಲ. ಏನಿದ್ರು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಇದು ನಮ್ಮ ಡಿ ಬಾಸ್ ಅವರ ಪಾಲಿಸಿ. ಮನಸ್ಸಲ್ಲಿ ಯಾವುದೇ ಕಲ್ಮಶವನ್ನು ಇಟ್ಟುಕೊಳ್ಳೋದಿಲ್ಲ. ನೇರ ನಡೆ ನುಡಿಯ ನಿಷ್ಕಲ್ಮಶ ಮನಸ್ಸಿನ ಅತ್ಯದ್ಭುತ ನಟ ನಮ್ಮ ಡಿ ಬಾಸ್. ಯಾರು ಏನೇ ಬೇಕಾದ್ರೆ ಡಿ ಬಾಸ್ ಬಗ್ಗೆ ತಿಪ್ಪರ್ಲಾಗ ಹಾಕಿ ಏನೇ ಬೇಕಾದ್ರೆ ಅಪಪ್ರಚಾರ ಮಾಡಲಿ, ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಅವರನ್ನ ಬಿಟ್ಟು ಕೊಡುವಂತಹ ಮಾತೇ ಇಲ್ಲ. ಹೀಗಾಗಿ ದರ್ಶನ್ ಅವರ ಸಿನಿಮಾಗಳಿಗೆ ದರ್ಶನ್ ಅವರ ಅಭಿಮಾನಿಗಳೇ ಇದೀಗ ಮಾಧ್ಯಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೀಗ ದರ್ಶನ್ ಅವರ ಕ್ರಾಂತಿ ಸಿನಿಮಾ ತೆರೆ ಕಾಣೋದಕ್ಕೆ ಸಜ್ಜಾಗ್ತಾ ಇದೆ. ಹೀಗಾಗಿ ಯಾವ ಮಾಧ್ಯಮಗಳು ಕೂಡ ದರ್ಶನ್ ಅವರ ಬಗ್ಗೆ ಸುದ್ದಿಯನ್ನು ಪ್ರಕಟ ಮಾಡೋದಿಲ್ಲ. ಇದರಿಂದ ರೊಚ್ಚಿಗೆದ್ದಂತಹ ದರ್ಶನ್ ಅವರ ಅಭಿಮಾನಿಗಳು ನಮಗೆ ಯಾವ ಮಾಧ್ಯಮಗಳ ಸಹಾಯ ಬೇಡ, ನಮಗೆ ಯಾವ ಮಾಧ್ಯಮಗಳ ಪ್ರಚಾರ ಬೇಡ, ನಾವೇ ದರ್ಶನ್ ಅವರ ಕ್ರಾಂತಿ ಚಿತ್ರದ ಬಗ್ಗೆ ಪ್ರಮೋಷನ್ ಅನ್ನ ಮಾಡ್ತೀವಿ ಅಂತ ತೊಡೆ ತಟ್ಟಿ ನಿಂತಿದ್ದಾರೆ. ಹೀಗಾಗಿ ಎಲ್ಲಾ ಚಿತ್ರಗಳಿಗಿಂತ ಅಧಿಕ ಒತ್ತನ್ನ ಈ ಸಿನಿಮಾಗೆ ನೀಡ್ತಾ ಇದ್ದಾರೆ. ಇನ್ನು ಈ ಚಿತ್ರದ ನಿರ್ಮಾಪಕರು ಶೈಲಜಾ ನಾಗ್ ಅವರು ಈ ಹಿಂದೆ ಹೇಳಿದ್ರು, ನಾವು ಹೊಸ ಕ್ರಾಂತಿಯನ್ನ ಮಾಡೋದಕ್ಕೆ ಹೊರಟಿದ್ದೀವಿ ಅಂತ. ಅದು ಯಾವುದೇ ಮಾಧ್ಯಮಗಳ ಬೆಂಬಲವಿಲ್ಲದೆ ಒಂದು ಸಿನಿಮಾವನ್ನ ಗೆಲ್ಲಿಸುವಂತಹ ಕ್ರಾಂತಿ ಅನ್ನೋದು ಪ್ರಸ್ತುತ ಮನವರಿಕೆ ಆಗ್ತಾ ಇದೆ. ಒಂದಿಷ್ಟು ದರ್ಶನ್ ಅವರ ಅಭಿಮಾನಿಗಳು ಒಂದಿಷ್ಟು ನಾನಾ ರೀತಿಯ ಪೋಸ್ಟ್ಗಳನ್ನ ಹರಿಬಿಡ್ತಾ ಇದ್ದಾರೆ. ಮಾಧ್ಯಮಗಳೇ ಇಲ್ಲದ ಸಮಯದಲ್ಲಿ ಗೆದ್ದು ಬೀಗಿದಂತಹ ನಮ್ಮ ಡಿ ಬಾಸ್ ಇದೀಗ ಬೆಳೆದು ಆಳದ ಮರ ಆಗಿದ್ದಾರೆ. ಇದೀಗ ಇವರ ಸಿನಿಮಾವನ್ನ ಗೆಲ್ಲಿಸೋದು ನಮ್ಗೇನು ದೊಡ್ಡ ವಿಚಾರವೇ ಅಲ್ಲ ಅಂತ ಹೇಳಿ ಮಾಧ್ಯಮಗಳ ಮುಂದೆ ತೊಡೆ ತಟ್ಟಿ ನಿಂತಿದ್ದಾರೆ. ಪ್ರಸ್ತುತ ಬೆಳವಣಿಗೆ ನೋಡ್ತಾ ಇರಬೇಕಾದ್ರೆ ದರ್ಶನ್ ಅವರು ಯಾವುದೇ ಕಾರಣಕ್ಕೂ ಮಾಧ್ಯಮದ ಮುಂದೆ ತಲೆಬಾಗುವಂತ ಪ್ರಮೇಯವೇ ಇಲ್ಲ ಅಂತ ಅನ್ಸುತ್ತೆ. ದರ್ಶನ್ ಅವರಂತೂ ಕ್ಷಮೆ ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ಬೇಕಾದ್ರೆ ಮಾಧ್ಯಮಗಳೇ ದರ್ಶನ್ ಅವರ ಸುದ್ದಿಯನ್ನ ಪ್ರಕಟ ಮಾಡಬಹುದೇನೋ, ಆದರೆ ದರ್ಶನ್ ಅವರು ಮಾಧ್ಯಮಗಳಿಗೆ ತಲೆಬಾಗುವಂತಹ ಯಾವುದೇ ಸಂದರ್ಭ ನಿರ್ಮಾಣವಾಗುವುದಕ್ಕೆ ಸಾಧ್ಯನೇ ಇಲ್ಲ. ಮೊದಲೇ ದರ್ಶನ್ ಅವರಿಗೆ ಮಾಧ್ಯಮಗಳಂತ ಹೇಳಿದ್ರೆ ಅಷ್ಟಕ್ಕಷ್ಟೇ. ಯಾಕಂತ ಹೇಳಿದ್ರೆ ದರ್ಶನ್ ಅವರ ಒಂದಿಷ್ಟು ಖಾಸಗಿ ವಿಚಾರಗಳ ಬಗ್ಗೆ ತುಂಬಾನೇ ಕೆಟ್ಟದಾಗಿ ಮಾಧ್ಯಮಗಳು ಪ್ರಸಾರ ಮಾಡಿದ್ದವು. ಇದರಿಂದಾಗಿ ದರ್ಶನ್ ಅವರಿಗೆ ಕೋಪ ಬರೋದು ಸಾಮಾನ್ಯ. ಇದು ದರ್ಶನ್ ಅವರಿಗೆ ಅಂತಲ್ಲ, ಪ್ರತಿಯೊಬ್ಬನಿಗೂ ಕೂಡ ಕೋಪ ಬರೋದು ಸಾಮಾನ್ಯ. ಆದ್ರೆ ಬೇರೆಯವರು ಮಾಧ್ಯಮದ ಮುಂದೆ ರಿಯಾಕ್ಟ್ ಆಗಲ್ಲ, ಹಿಂದಿನಿಂದ ಬೈಕೋತಾರೆ. ಆದ್ರೆ ದರ್ಶನ್ ಅವರು ಹಂಗಲ್ಲ, ಮನಸ್ಸಲ್ಲಿ ಏನಿಟ್ಕೊಳ್ಳೋದಿಲ್ಲ, ಫಿಲ್ಟರ್ಲೆಸ್, ಡೈರೆಕ್ಟ್ ಆಗಿ ಮನಸ್ಸಲ್ಲಿ ಏನಿದೆಯೋ ಅದನ್ನೇ ಬೈತಾರೆ. ಇದು ಒಂದಿಷ್ಟು ಮಂದಿಗೆ ಆಗಲ್ಲ. ಇದು ದರ್ಶನ್ ಅವರ ತಪ್ಪು ಅಂತ ಹೇಳಕ್ಕಾಗಲ್ಲ. ಅವರು ಯಾರು ಉಳಿದವರೆಲ್ಲ ಮನಸ್ಸಲ್ಲಿ ಬೈಕೋತಾರೆ, ಹಿಂದಿನಿಂದ ಏನೇನೋ ಹೇಳ್ತಾರೆ. ಅದೇ ದರ್ಶನ್ ಅವರ ಹಂಗಲ್ಲ, ನೇರ ನಡೆನುಡಿ ಇರುವಂತಹ ಒಬ್ಬ ಸಜ್ಜನ ವ್ಯಕ್ತಿ. ಆದ್ರೆ ಇಂಥವರನ್ನೇ ಮಾಧ್ಯಮ ಇದೀಗ ಬ್ಯಾನ್ ಮಾಡಿದೆ. ಇವೆಲ್ಲವನ್ನು ಗಮನಿಸಬೇಕಾದ್ರೆ ನಿಜವಾಗಿ ಇಲ್ಲಿ ದರ್ಶನ್ ಅವರನ್ನ ಮಾಧ್ಯಮಗಳು ಬ್ಯಾನ್ ಮಾಡಿದ್ದ ಅಥವಾ ಮಾಧ್ಯಮಗಳನ್ನೇ ದರ್ಶನ್ ಅವರು ಬ್ಯಾನ್ ಮಾಡಿದ್ರಾ ಅನ್ನೋ ಒಂದು ಪ್ರಶ್ನೆ ನಿರ್ಮಾಣವಾಗೋದು ಸಹಜ. ಯಾಕಂತ ಹೇಳಿದ್ರೆ ದರ್ಶನ್ ಅವರು ಮಾಧ್ಯಮಗಳಿಗೆ ವೇಗವಾಗಿ ಸಿಗೋದೇ ಇಲ್ಲ. ಅವರ ಸಿನಿಮಾದ ಯಾವುದಾದ್ರೂ ಪ್ರಮೋಷನ್ ಇತ್ತಂತ ಆದ್ರೆ ಅದು ನಿರ್ಮಾಪಕರಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಧ್ಯಮಗಳಿಗೆ ಭೇಟಿ ನೀಡಿ ಒಂದು ಸಂದರ್ಶನವನ್ನ ಕೊಡ್ತಾರೆ. ಇದನ್ನ ಹೊರತುಪಡಿಸಿ ದರ್ಶನ್ ಅವರು ಮಾಧ್ಯಮಗಳ ಯಾವುದೇ ಪ್ರಚಾರಕ್ಕೆ ಸಿಗಲ್ಲ. ಅದೆಷ್ಟೋ ಒಳ್ಳೆ ಒಳ್ಳೆ ಕೆಲಸಗಳನ್ನ ದರ್ಶನ್ ಅವರು ಮಾಡಿದ್ದಾರೆ, ಆದ್ರೂ ಅವ್ಯಾವುದಕ್ಕೂ ಅವರು ಪ್ರಚಾರ ಕೊಡಲ್ಲ. ಅದೇನೇ ಇರಲಿ, ಆದ್ರೆ ಕ್ರಾಂತಿ ಸಿನಿಮಾದ ಪ್ರಮೋಷನ್ ಅನ್ನ ಮಾಧ್ಯಮಗಳು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದ್ರೆ ದರ್ಶನ್ ಅವರ ಅಭಿಮಾನಿಗಳು ಇವಾಗಿಂದಲೇ ಈ ಸಿನಿಮಾವನ್ನ ಗೆಲ್ಲಿಸಬೇಕೆಂದು ಪಣ ತೊಟ್ಟಿದ್ದಾರೆ. ಹಾಗೆ ಮಾಧ್ಯಮಗಳಿಗೇನೆ ಸವಾಲಾಗಿ ನಿಂತಿದ್ದಾರೆ. ಈ ಕ್ರಾಂತಿ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲೇ ಒಂದು ಶ್ರೇಷ್ಠ ಸಿನಿಮಾವಾಗಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.
ಏನಿದ್ರು ಅಲ್ಲೆಟ್ರ ಅಲ್ಲೇ ಬಹುಮಾನ. ಇದು ನಮ್ಮ ಡಿ ಬಾಸ್ ಅವರ ಪಾಲಿಸಿ. ದರ್ಶನ್ ಅವರ ಸಿನಿಮಾಗಳಿಗೆ ದರ್ಶನ್ ಅವರ ಅಭಿಮಾನಿಗಳೇ ಇದೀಗ ಮಾಧ್ಯಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೆಟ್ಟದಾಗಿ ಮಾಧ್ಯಮಗಳು ಪ್ರಸಾರ ಮಾಡಿದ್ದವು. ಇದರಿಂದಾಗಿ ದರ್ಶನ್ ಅವರಿಗೆ ಕೋಪ ಬರೋದು ಸಾಮಾನ್ಯ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.